ಎಲ್ಲರಿಗೂ ನಮಸ್ಕಾರ. ಪೂರಕ್ಲೆಲ ಸೊಲ್ಮೆಲು ಇನಿ ನಮ್ಮ ಬನ್ನೆಡು ಒಂಜಿ ಕಾಂಡೆಗ್ ತಿಂಡಿ ಮಲ್ಪಗ ವೆಂಚ ಮಲ್ಪನೊಂದು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ. ಬನ್ನಿಂದ ನಾವೊಂದು ಬೆಳಗ್ಗಿನ ಹೊತ್ತಿಗೆ ತಿಂಡಿ ಮಾಡುವ. ಅದು ಮೃದುವಾಗಿದ್ದರೆ ಮಾತ್ರ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಅದು ಸ್ವಲ್ಪ ಬನ್ ಖಡಕ್ ಆದರೆ ನೀವು ಈ ಥರ ರೆಸಿಪಿ ಟ್ರೈ ಮಾಡಿ. ಬನ್ ಮೆದುವಾದಿತ್ತನ ಮಸ್ತ್ ಖುಷಿ ಆಪುಂಡು ತಿನ್ರೆ ಆಂಡ ಒಂತೆ ಖಡಕ್ ಕಾಂಡವು ಎಡ್ಡೆ ಆಪುಜಿ ಖಡಕ್ ಆಯ್ನ ಬನ್ನಿ ಇತ್ತನ ನಿಕ್ಲು ಇಂಚ ರೆಸಿಪಿ ಟ್ರೈ ಮಲ್ಪಲೆ. ಯಾನಿತ್ತೆ ಶುರುಕು ಬನ್ನನ್ನು ಪೂರ ಇಂಚ ಕಟ್ ಮಲ್ತೊಂದುಲ್ಲೆ. ಮೊದಲಿಗೆ ನಾವು ಹೀಗೆ ಬನ್ನನ್ನು ನಾವು ಕಟ್ ಮಾಡ್ಕೋಬೇಕು, ಹೀಗೆ ನೋಡಿ. ಆಮೇಲೆ ಇದನ್ನು ಕೂಡ ಹೀಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ತುಂಡು ಮಾಡ್ಕೋಬೇಕು. ಇಂಚೆ ನಮ್ಮ ಬನ್ನನ್ನು ಒಂತೆ ಮಲ್ಲ ಪೀಸ್ ಆದ ತುಂಡು ಮಲ್ತು ನೋಡು. ಮಸ್ತ್ ಶೋಕ ಆಪುಂಡು ಒಂದು ಕಾಂಡೆಗ್ ದಿಢೀರಾದ ಒಂಜಿ ತಿಂಡಿಲ ಆಪುಂಡು. ಬೊಕ ಬನ್ ಗಟ್ಟಿ ಆಂಡ ಅವಿನ ದಕ್ಕೊಡುಂದ್ಲ ಇಜ್ಜಿ ಇಂಚ ಖಂಡಿತ ನಿಗಳೋರ ಟ್ರೈ ಮಲ್ಪಲೆ. ಬನ್ ಗಟ್ಟಿ ಆದರೆ ಅದನ್ನು ಈ ಥರ ನೀವು ಟ್ರೈ ಮಾಡಿ ರೆಸಿಪಿ. ತುಂಬ ಗಟ್ಟಿಯಾಗಿದ್ದರೆ ನಮಗೆ ಬನ್ ತಿನ್ನೋಕ್ಕೆ ಅಷ್ಟೇನು ಮಜಾ ಆಗಲ್ಲ. ಈ ಥರ ಮಾಡಿದರೆ ನಿಮಗೂ ಇಷ್ಟ ಆಗ್ತದೆ. ಹೀಗೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ನಾನು ಇಂಚ ಬನ್ನನ್ನು ಪೂರ ಕಟ್ ಮಲ್ತಿಕೊಂಡೆ. ಫಸ್ಟ್ ಒಂಜಿ ಬಾಣಲೆಗೆ ನಾನು ನೆಯ್ಯಿ ಪಾಡೊಂದುಲ್ಲೆ. ನೆಯ್ಯಿ ಇಜ್ಜಿನ ಎಣ್ಣೆಲ ಪಾಡೊಲಿ. ಇದೇ ನೆಟ್ಟು ನಮ್ಮ ತುಂಡು ಮಲ್ತಿತ್ತಿನ ಬನ್ನನ್ನು ಒಂತೆ ಪೊರ್ತು ಫ್ರೈ ಮಲ್ಪುಗ. ನೋಡಿ, ಈಗ ನಾನು ತುಂಡು ಮಾಡಿಟ್ಟ ಬನ್ಗಳನ್ನು ನಾನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ತುಪ್ಪ ಇದ್ದರೆ ತುಂಬ ರುಚಿ ಆಗ್ತದೆ. ಹೀಗೆ ಇದನ್ನು ಸ್ವಲ್ಪ ಹೊತ್ತು ಹುರಿದಾದ ನಂತರ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ. ಒಂದು ಒಂತೆ ಪೊರ್ತು ಫ್ರೈ ಹಾಕಿನ ನಮ್ಮ ಒಂದು ಪ್ಲೇಟಿಗೆ ದೆತ್ತಿವನ್ಗ. ಅವೇ ಬಾಣಲೆಗೆ ನನ್ನೊಂತೆ ನೆಯ್ಯಿ ಪಾಡೊಂಬೆ ಮುಲ್ಪ. ಅದೇ ಬಾಣಲೆಯನ್ನು ಸ್ವಲ್ಪ ಒರೆಸ್ಕೊಂಡು ನಾವು ಸ್ವಲ್ಪ ತುಪ್ಪವನ್ನು ಇಲ್ಲಿ ಸೇರಿಸ್ಕೋಬೇಕು. 1 ಚಮಚದಷ್ಟು ಸಾಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಒಂತೆ ನೆಯ್ಯಿ ಪಾಡ್ದು ಅವು ಬಾಣಲೆಗೆ ಒಂತೆ ದಾಸಮಿ ಪಾಡ್ದು ದಾಸಮಿ ಪಟ ಪಟ ಪನ್ಕಿನ ನಮ್ಮ ಬೇರ್ಸೊಪ್ಪು ಪಾಡ್ದು ಹಾಕಿನ ಚೂರು ಮಂಜಲ್ದ ಪೊಡಿ, ಚೂರೇ ಚೂರು ಮುಂಚಿದ ಪೊಡಿ ಪಾಡ್ದು ನೇನು ಪೊತ್ಪೊಡು. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಚಿಟಿಕೆ ಅರಸಿನ, ಚಿಟಿಕೆ ಕೆಂಪು ಮೆಣಸಿನ ಹುಡಿ ಹಾಕಿದ್ದನ್ನು ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಒಂಜಿ ಪುಂಡಿದಾದ ತಾರ ಇಲ್ಲ ಪಾಡ್ದ ಮುಲ್ಪ ಪೊತ್ತುದಾಕಿನ ಚೂರೇ ಚೂರು ಉಪ್ಪು ಪಾಡ್ದ ಅವೆಲ್ಲ ಬೆರವನ್ಗ. ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕಿ ನಾವು ಚಿಟಿಕೆ ಉಪ್ಪು ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ, 1.5 ಚಮಚದಷ್ಟು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡಿ ನಾವು ಮುಚ್ಚಳ ಮುಚ್ಚಿ ಇಡಬೇಕು. ನಿಮಗೆ ಸಕ್ಕರೆ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು. ಮುಲ್ಪೆಯನ್ನು 1 ಚಮಚದ ಹತ್ತು ಸಕ್ಕರೆ ಪಾಡ್ದು ಅವೇನು ಬೆರೆದು ಇದು ಗ್ಯಾಸ್ ಬಂದ್ ಮಲ್ತು ಮುಚ್ಚಳ ಮುಚ್ಚಿದ್ದು ಒಂತೆ ಪೊರ್ತು ಬುಡ್ಕ. ಸಕ್ಕರೆ ಬುಡ್ಚಿಂದಾಂಡ ಅವೇನು ಸ್ಕಿಪ್ ಮಲ್ಪೊಲಿ. ತುಲೆ ಒಂಜಿ 5 ನಿಮಿಷ ಹಾಕಿನ ನಮ್ಮ ಒಂದೇನು ಮುಚ್ಚಳ ಮುಚ್ಚಿದ್ದು ಎತ್ತಂಡ ಸಕ್ಕರೆ ತುಲೆ ಕರದಂಡು ಈತೆ ನಮ್ಮ ಕಟ್ ಮಲ್ತಿ ಒಂದಿನ ಫ್ರೈ ಮಲ್ತಿತ್ತನ ಬನ್ನನ್ನು ನೆಕ್ಕ ಪಾಡ್ಗ. ನೋಡಿ, ಸ್ವಲ್ಪ ಹೊತ್ತು 5 ನಿಮಿಷ ಆದ ನಂತರ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ತೆಂಗಿನಕಾಯಿ ಜೊತೆ. ಇವಾಗ ನಾವು ಇದಕ್ಕೆ ಕಟ್ ಮಾಡಿ ಫ್ರೈ ಮಾಡಿಟ್ಟ ಬನ್ಗಳನ್ನು ಸೇರಿಸಿ ಕೈಯಿಂದ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಕೈಟ್ ನಮ್ಮ ಇಂಚ ಬೆರವೋಡು ತುಯರತ ಏತು ಶೋಕಾದು ಆತೆ ರುಚಿ ಕಮ್ಮೆನೆಲ್ಲ ಎಡ್ಡೆ ಬೈದಂಡು ಖಂಡಿತ ಕಡಕ್ಕಾಯಿನ ಬನ್ನಿ ಇತ್ತಂಡ ದಕ್ಕೊರ್ಚಿ ಇಂಚವರ ರೆಸಿಪಿ ಟ್ರೈ ಮಲ್ಪಲೆ. ಮಸ್ತ್ ಇಷ್ಟ ಆಪುಂಡು. ಲೈಕ್ ಮಲ್ಪಲೆ, ಕಮೆಂಟ್ ಮಲ್ಪಲೆ, ಆಯ್ನಾತ ಶೇರ್ ಮಲ್ಪಲೆ, ಸಬ್ಸ್ಕ್ರೈಬ್ಲ ಮಲ್ಪಲೆ. ನೋಡಿ, ಕಡಕ್ಕಾದ ಬನ್ನಿದ್ರೆ ಈ ಥರ ರೆಸಿಪಿ ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.